ಆರ್ಯಗಜ್ಜೋನು ಮಪ್ಪಾದು ಕೊಡ್ದು ಅಭಯದ ವರಪ್ರಸಾದನು ಕೊಡ್ದು ಪರಮಾತ್ಯ ಭಾವಿಗೆ ಕಾಕೊಂಡಿಗೆ ಒಂದು ಸಂಪಾದ ಕೊಡಿಗೆ ಒಂದು ಸಂಪಾದ ಕೊಡ್ದೆ. ಸ್ವಾಮಿ ಕೊರಗಜ್ಜ, ಸ್ವಾಮಿ ಕೊರಗಜ್ಜ, ಸ್ವಾಮಿ ಕೊರಗಜ್ಜ, ಸ್ವಾಮಿ ಕೊರಗಜ್ಜ. ನಂಬಿ ಭಕ್ತಿ ಭಕ್ತರ ಪಾಲಿಗೆ ಅಮೃತದ ಬಟ್ಟಲು ಕೊರುದು ಕಡೆ ಮುಟ್ಟ ಕಾಪುಲೆ ಅಜ್ಜ ಭೂಲೋಕನು ನಮ್ಮ ತುಳುನಾಡಿನೇ ಜನ್ಮ ಕೊರಿನ ಪೇಲೆಕ್ಕ ಕಾಪುವೇರು ಕೊರಗಜ್ಜ ಪ್ರತಿದಿನ ನೆನೆಪೋಡಪ್ಪ ತನಿಯಾಜ್ಜನೇ ಪ್ರತಿದಿನ ನೆನೆಪೋಡಪ್ಪ ಕೊರಗಜ್ಜನೇ. ಕರಾವಳಿ ಭಾಗದಲ್ಲಿ ದೈವಗಳ ಶಕ್ತಿ ಸಾನ್ನಿಧ್ಯ ಮತ್ತು ನಂಬಿಕೆ ನಿಜಕ್ಕೂ ವಿಶಿಷ್ಟವಾದದ್ದು. ಕಳೆದು ಹೋದ ವಸ್ತು ಸಿಗುವ ಸಲುವಾಗಿ ಮತ್ತು ಕಷ್ಟಗಳ ನಿವಾರಣೆಗಾಗಿ ತುಳುನಾಡಿನ ಮಂದಿ ಆರಾಧಿಸುವ ಮತ್ತು ನಂಬುವ ವಿಶೇಷ ದೈವವೇ ಸ್ವಾಮಿ ಕೊರಗಜ್ಜ. ಕರಾವಳಿಯಾದ್ಯಂತ 10 ಹಲವು ಕಾರ್ಣಿಕ ಕೊರಗಜ್ಜನ ಶಕ್ತಿ ಕ್ಷೇತ್ರಗಳಿವೆ. ಅವುಗಳಲ್ಲಿ ಮಂಗಳೂರಿನ ಸುರತ್ಕಲ್ ಬಳಿಯ ಕಾಟಿಪಳ್ಳ ಎಂಬ ಕ್ಷೇತ್ರದಲ್ಲಿ ನೆಲೆನಿಂತ ಕೊರಗಜ್ಜನ ಕ್ಷೇತ್ರವೂ ಒಂದು. ಕಾಟಿಪಳ್ಳ ಕ್ಷೇತ್ರದಲ್ಲಿ ನೆಲೆನಿಂತ ಕೊರಗಜ್ಜ ದೈವ ಕಷ್ಟ ಎಂದು ಬರುವ ಅದೆಷ್ಟೋ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ತನ್ನ ಶಕ್ತಿ ಕಾರಣಿಕವನ್ನ ತೋರಿಸುತ್ತಾ ಬಂದಿದೆ. ಬೀಡಿ, ಬೀಡ, ಚಕ್ಕುಲಿ, ಮದ್ಯ, ಅಡಿಕೆ ಸಿಂಗಾರ ಇಷ್ಟನ್ನೇ ಬಯಸುವ ಕೊರಗಜ್ಜ ನಿಮ್ಮ ಕಷ್ಟವನ್ನ ಪರಿಹರಿಸಿ ಇಷ್ಟಾರ್ಥವನ್ನ ನೆರವೇರಿಸುವ ಕಾರಣಿಕ ದೈವವಾಗಿದ್ದಾರೆ.